ಹೋದಂತ ಹೇಳಿದ್ರಲ್ಲ, ಏಕವಚನದಲ್ಲಿ ಮಾತಾಡಿದ್ರಲ್ಲ, ಏನ್ ತಪ್ಪು ಮಾಡಿದೆ? ಮೋದಿಗೆ ಹೋಗಿದ್ದೆಲ್ಲ ಮಾರ ಅಂತ ಹೇಳಿದ್ರಲ್ಲ ನೀವು. ಹೋಗಿದ್ದೆಲ್ಲ ಮಾರ, 400 ರೂಪಾಯಿ ಫೈನ್ ಹಾಕಿ ನಾನು ಕಟ್ತೇನೆ. ಹೋಗಿದ್ದೆಲ್ಲ ಮಾರ ಅಂತ ಹೇಳಿಗೆ ನಿಮ್ಮ ಮನೆಗೆ ಊಟಕ್ಕೆ ಬರಲಿಲ್ಲ ನಾನು ಸರ್. ಮಾತಲ್ಲಿ ಬರ್ತದೆ, ಹೌದು. ನಾನೇ ಹಾಗೆ ನಿಮ್ಮ ಹತ್ರ ಮಾತಾಡಿದ್ರೆ ಹೇಗೆ? ಅಲ್ಲ, ನೀವು ಹೇಳಿದನ್ನೆಲ್ಲ ಕೇಳ್ಬೇಕಲ್ವಾ ನಾವು? ನಮಗೆ ಮೊಬೈಲ್ ಅಲ್ಲಿ ಶೂಟ್ ಮಾಡೋ ರೈಟ್ಸ್ ಉಂಟು, ರೈಟ್ಸ್ ಉಂಟು. ಅದಕ್ಕೆ ಸಹ ಒಂದು ಫೈನ್, ಅದಕ್ಕೂ ಫೈನ್ ಹಾಕ್ತೀರಾ? ಹಾಕಿ, ಅದಕ್ಕೂ ಒಂದು ಫೈನ್ ಹಾಕಿ, ಶೂಟ್ ಮಾಡೋದಿಲ್ಲ, ಅದಕ್ಕೂ ಒಂದು ಫೈನ್ ಹಾಕಿ. ಹೇಳಿದಲ್ಲ, ಫೈನ್ ಹಾಕಿ. 3 ಜನ ಇದ್ದಾರೆ, 400 ಅಲ್ಲ, 3 ಜನ ಇದ್ದಾರೆ. 600 ರೂಪಾಯಿ ಹಾಕಿ. ನಾನು ರೆಡಿ ಇದ್ದೇನೆ ಕಟ್ಲಿಕ್ಕೆ. ಮಾತಾಡುವಾಗ ಮಾತ್ರ ಮರ್ಯಾದೆ ಕೊಟ್ಟು ಮಾತಾಡಿ. ಏನಪ್ಪಾ, ಏನು ಹೊಡ್ಕೊಂಡು ಹೋಗ್ತೀಯಲ್ಲ ಅಂತ ಕೇಳಿದ್ರಲ್ಲ ನೀವು. ನಾವು ಏನು ತಪ್ಪು ಮಾಡಲಿಲ್ಲ ಸರ್. ನಾವು ನಿಮ್ಮ ಹತ್ರ ಯಾವಾಗಲೂ ಮರ್ಯಾದೆ ಕೊಟ್ಟೆ ಮಾತಾಡೋದು. ನಾವು ಅಫೆನ್ಸ್ ಮಾಡಿದ್ರೆ ಅದಕ್ಕೆ ಫೈನ್ ಕಟ್ತೇವೆ. ನಾವು ಯಾವತ್ತೂ ಫೈನ್ ಕಟ್ತೇವೆ ತಪ್ಪು ಮಾಡಿದರೆ. ಉಮೇಶ್ ಪ್ರಭು, ಧರ್ಮಸ್ಥಳ. ಇಂಕ್ಲು ಬೆಂದು ತಿಂಕ್ಲು ಮುಕ್ಕಲು ನಾವು ಮೂಜಿ ಕಾಸ ಪಾತೆರ ಇದಾಗಿದೆ ನೋಡು. ಎಂಕು ಪೂರ ಸರಿ ಇಪ್ಪು ನಾವು ಎಂಕು ತಪ್ಪು ಅಂತದ ಎಂಕು ಮೊಬೈಲ್ ಶೂಟ್ ಮಾಡ್ಕೊಂಡು ಬೆಲ್ಲಿಗೆ ಆಯ್ತಾ ಐಕ್ಲ ಬರೋಣ ಫೈನ್ ಮಾಡೋಣ. ಬಿಡಿ, ನಾವು